ಮಂಗಳೂರಿನಲ್ಲಿ ಹೊಂಡ ತುಂಬಿದ ರಸ್ತೆಗಳಿಗೇನು ಕೊರತೆ ಇಲ್ಲ. ಇತ್ತೀಚೆಗಷ್ಟೇ ರಾಷ್ಟ್ರೀಯ ಹೆದ್ದಾರಿ ಹೊಂಡಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ರು. ಇದೀಗ ಮತ್ತೆ ಹೆದ್ದಾರಿ ಹೊಂಡಕ್ಕೆ ದ್ವಿಚಕ್ರ ವಾಹನ ಬಿದ್ದು ನಡೆಯಲಿದ್ದ ದೊಡ್ಡ ದುರಂತವೊಂದು ಅದೃಷ್ಟವಶ ತಪ್ಪಿದೆ. ನಂತೂರು ಜಂಕ್ಷನ್ ನಿಂದ ಕೆಪಿಟಿ ಕಡೆಗೆ ಸಾಗ್ತಾ ಇದ್ದ ದ್ವಿಚಕ್ರ ವಾಹನದ ಚಕ್ರ ರಸ್ತೆಯಲ್ಲಿದ್ದ ಗುಂಡಿಗೆ ಇಳಿದಿದೆ. ಪರಿಣಾಮ ದ್ವಿಚಕ್ರ ವಾಹನ ಏಕಾಏಕಿ ತಿರುಗಿ ನಿಂತಿದೆ. ಹಿಂದೆ ಯಾವುದೇ ವಾಹನಗಳು ಇಲ್ಲದಿದ್ದ ಕಾರಣ ಸವಾರರು ಅಪಾಯದಿಂದ ಪಾರಾಗಿದ್ದಾರೆ. ಈ ದೃಶ್ಯ ಕಾರೊಂದರ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.